ಶಾಮಿಯಾನ ಸಂಯೋಜಕರ ಒಕ್ಕೂಟ ಉಡುಪಿ ಜಿಲ್ಲೆ ಇವರ ಜಿಲ್ಲಾ ಸಮಾವೇಶ ಬ್ರಹ್ಮಾವರ ಬಂಟರ ಭವನದಲ್ಲಿ ಜಿಲ್ಲಾ ಅಧ್ಯಕ್ಷ ನಾರಾಯಣ್ ಕಾರ್ವಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಂಚಾಲಕ ವಿಜಯ್ ಸುವರ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿ, ಬಹುತೇಕ ಎಲ್ಲ ಕಡೆಯಲ್ಲಿ ನಾವು ಕಟ್ಟುವ ಶಾಮಿಯಾನ ವೇದಿಕೆಯನ್ನ ಮಾಡಿ ಹಿಂದೆ ಕುಳಿತುಕೊಳ್ಳುವ ನಾವು ಸಂಘಟನೆಯ ಮೂಲ ಉದ್ದೇಶವನ್ನ ಇಂದಿಗೂ ಕೂಡ ಈಡೇರಿಸಿಲ್ಲ. ಸಂಘಟನೆಯ ಮೂಲಕ ಅದನ್ನ ಮಾಡಬೇಕಾಗಿದೆ ಎಂದರು. ನೀವು ಸಭಾಂಗಣದಲ್ಲಿ ನಿಮ್ಮೊಳಗೆ ಚರ್ಚೆ ಮಾಡ್ತಾ ಇದ್ದೀರಿ, ಆ ಶಬ್ದವೇ ಜಾಸ್ತಿ ಆಗಿದೆ ಅಂತ ದಯವಿಟ್ಟು ನಿಧಾನವಾಗಿ ಚರ್ಚೆ ಮಾಡಿ ಹಾಗೂ ಕಾರ್ಯಕ್ರಮವನ್ನು ಸಭಾಧ್ಯಕ್ಷರಾದ ನಮ್ಮ ಜಿಲ್ಲಾಧ್ಯಕ್ಷರು ನಾರಾಯಣ್ ಕರ್ವಿ ಮಣಕಣ ಶಾಮಿಯಾನ ಒಕ್ಕೂಟ ಇವರಿಗೆ ಹೃದಯಾಂತರಾಳದ ಸ್ವಾಗತ ಕೊಡ್ತಾ ಇದ್ದೀನಿ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಾಜುದ್ದೀನ್ ತಾಜ್ ಇವೆಂಟ್ಸ್ ಕಾರ್ಕಳ ಇವರಿಗೂ ಇದೇ ಸಂದರ್ಭದಲ್ಲಿ ಸಂಘಟನೆಯ 6 ಮಂದಿ ಮಾಜಿ ಅಧ್ಯಕ್ಷರುಗಳನ್ನ ನಿರಂತರ ಸಂಘಟನೆಯಲ್ಲಿ ತೊಡಗಿಸಿಕೊಂಡವರನ್ನ ಸನ್ಮಾನಿಸಲಾಯಿತು. ಸದಸ್ಯರ 14 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರವನ್ನ ನೀಡಿ ಗೌರವಿಸಲಾಯಿತು. ಪದಾಧಿಕಾರಿಗಳಾದ ನಾಗರಾಜ್ ಉಪಾಧ್ಯಾಯ, ರಂಜಿತ್ ಸುವರ್ಣ, ಅಪ್ಪು ನಾಯಕ್, ತಾಜುದ್ದೀನ್ ಕಾರ್ಕಳ, ಶಿವಾನಂದ್, ರಮನಾಥ್ ಅಲ್ಸೆ, ರಾಜೇಶ್ ಸುವರ್ಣ, ಬ್ರಹ್ಮಾವರ ವಲಯಾಧ್ಯಕ್ಷ ರವಳನಾಥ್ ಕಾಮತ್ ಹಾಗೂ 5 ವಲಯಗಳ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.